ಇದು ರೆಡಿ ಮಾಡಿಸೋದೆಲ್ಲ ಅವ್ರ ಅಪ್ಪನೇ. ಯಾಕಂದ್ರೆ ಯೂಶಲಿ ನಾನು ಈ ಟೈಮ್ಗೆ ಕೆಲಸ ಮಾಡ್ತಾ ಇರ್ತೀನಿ. ರೇಯಾನ್ಸ್ ಟರ್ನ್ ಇನ್ನೂ ಶುರು ಆಗಿಲ್ಲ, ಇವಾಗೆಲ್ಲ ಅಲ್ಲಿ ದೊಡ್ಡವರು ಆಡ್ತಾ ಇದ್ದಾರೆ. That's it. Good job, Reyansh. ಹೇಗಿದ್ರೆ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಸದ್ಯಕ್ಕೆ ನಾವು ಇವಾಗ ಒಂದು ರೇಯಾನ್ಶ್ ಐಸ್ ಹಾಕಿ ಆಡಕ್ಕೆ ಶುರು ಮಾಡಿದ್ದಾನೆ. ಇವಾಗ ಅವ್ನ ಸ್ಕೂಲ್ ಕಡೆಯಿಂದ ಒಂದು ಟೀಮ್ ಇದೆ, ಸೊ ಆ ಟೀಮ್ ಅಲ್ಲಿ ಇವಾಗ ಅವ್ನು ಕೂಡ ಇದ್ದಾನೆ. ಸೊ ಅದರಲ್ಲಿ ಇವಾಗ ಎವ್ರಿ ಥರ್ಸ್ಡೇ ಅವನಿಗೆ ಕ್ಲಾಸ್ ಇರುತ್ತೆ. ಹಾಗಾಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಅವನನ್ನ ಐಸ್ ಹಾಕಿಗೆ ಕರ್ಕೊಂಡು. ಸೊ ಅದಕ್ಕೋಸ್ಕರ ನಾವು ಅದು ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಇವಾಗ ಐಸ್ ಹಾಕಿ ಅವನೇನು ಆಡ್ತಾನೆ ಅದಕ್ಕೆ ತುಂಬಾ ಹಾಕೊಳ್ಳಕ್ಕೆ ಏನೋ ಲೇಯರ್ಸ್ ತುಂಬಾ ಇರುತ್ತೆ. ಅದ್ರದ್ದು ಏನೋ ಒಂದು ಸ್ಪೋರ್ಟ್ಸ್ ಕಾಸ್ಟ್ಯೂಮ್ ಅದ್ರದ್ದು. ಸೊ ಏನೇನೋ ಇದೆ ಅದ್ರದ್ದು, ಅದನ್ನೆಲ್ಲ ನಿಮ್ ಜೊತೆನೂ ಶೇರ್ ಮಾಡೋಣ. ಹೆಂಗೆ ಅದು ಇದೆ, ಆಮೇಲೆ ಹೆಂಗೆಲ್ಲ ಹಾಕೊಂಡು ಹೋಗ್ತಾನೆ ರೇಯಾನ್ಶು, ಹೆಂಗೆ ಆಟ ಆಡ್ತಾನೆ ಆಮೇಲೆ ಅಲ್ಲಿ ಐಸ್ ಹಾಕಿ ಅಂತ ಹೇಳಿ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈಗ ವಿಡಿಯೋ ಮಾಡ್ತಾ ಇದೀವಿ. ನಂಗೆ ಫಸ್ಟಿಗೆ ಎಷ್ಟಿದೆ ಅಂತ ಲೈಕ್ ತುಂಬಾ ಅಂತ ಅನ್ಸತ್ತೆ. ಈಗ ನಂಗೆ 5 ಐಟಮ್ ಅಂತ ಅಷ್ಟ ಅನ್ಸತ್ತೆ. ಸ್ಟಾರ್ಟಿಂಗ್ ನಾವು ಹಾಕೋಬೇಕಾದ್ರೆ ಅನಿಸ್ತಾ ಇತ್ತು ನಮ್ಗೆ, ಯಪ್ಪ ಎಷ್ಟಿದೆ ಇದು, ಇದನ್ನೆಲ್ಲ ಹಾಕೊಂಡು ಹೆಂಗ ಆಡುದು, ಇಷ್ಟೆಲ್ಲ ಹಾಕೊಂಡು ಹೆಂಗ ಆಡುದು ಅಂತ. ಬಟ್ ಇವಾಗ ಒಂದು 4-5 ಕ್ಲಾಸ್ ಆದ್ಮೇಲೆ ಅವನಿಗೆ ಅದು ಈಸಿ ಆಗ್ಬಿಟ್ಟಿದೆ. ಇವಾಗ ಬೇಗ ಬೇಗ ಹಾಕೊಂಡು ಹೋಗ್ತಾ ಇರ್ತಾನೆ. ಸೊ ಇವಾಗ ರೆಡಿ ಆಗೋಣ ರೇಯಾನ್ಶ್? ಎಸ್. ಸೊ ರೇಯಾನ್ಶ್ಗೆ ಅಂತಾನೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಅವ್ರದ್ದೆಲ್ಲ ಸ್ಟಫ್ ಆ ಬ್ಯಾಗ್ ಅಲ್ಲಿ ಇರುತ್ತೆ. ಒಂದು ಟ್ರಾಲಿ ಬ್ಯಾಗ್, ಒಂದು ರಾಶಿ ಇದೆ. ಇಷ್ಟು ದೊಡ್ಡ ಬ್ಯಾಗೇ ಇದೆ ಅದಕ್ಕೆ, ಹಾಗಾಗಿ ಒಳಗಡೆ ಸುಮಾರು ಇದೆ ಅದಕ್ಕೆ ಹಾಕೊಳಕ್ಕೆ. ತೆಗಿ ಒಂದೊಂದು ಬೇಗ ಬೇಗ ಬೇಗ. ಅದೇನದು? ಹೆಲ್ಮೆಟ್. This is my helmet which has my name on it. Reyansh. ಐಸ್ ಹಾಕಿ ಅಲ್ಲಿ ಏನು ಐಸ್ ಇರುತ್ತಲ್ಲ ಅದ್ರ ಮೇಲೆ ಇದು ಹಾಕೊಂಡು ಆಟ ಆಡೋದವರು. ಸೊ ಈ ತರ ಶಾರ್ಪ್ ಎಡ್ಜ್ ಇರೋ ಅಂತ ಒಂದು ಸ್ಕೀಯಿಂಗ್ ಬೂಟ್ಸ್ ಇರುತ್ತೆ. ಸ್ಕೇಟ್ಸ್. This is my pen. ಅದೆಲ್ಲ ಸಾಕು. ಇಂತೆಗೆ ಫಸ್ಟಿಗೆ ಹಾಕೊಂಡು ಹೋಗೋಣ. ದಟ್ಸ್ ಯುವರ್ ಜರ್ಸಿ. ಅದ್ ನೋಡಿದ್ರೆ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಬಟ್ ಅದು ಒಂದು ಒಳಗಡೆ ಎಲ್ಲ ಲೇಯರ್ಸ್ ಹಾಕಿದ್ಮೇಲೆ ಅದು ಹಾಕೋದ್ರಿಂದ ಅದು ಅಷ್ಟು ದೊಡ್ಡದು ಬೇಕಾಗುತ್ತೆ. ನಾವು ಫಸ್ಟಿಗೆ ನೋಡ್ಬಿಟ್ಟಿದ್ದು ಏನಕ್ಕೆ ಇಷ್ಟು ದೊಡ್ಡದು ಕೊಡ್ತಾ ಇದ್ದಾರೆ ಇವನಿಗೆ, ಬಟ್ ಆಮೇಲೆ ನೋಡಿದ್ರೆ ಅದು ಗೊತ್ತಾಯ್ತು ಯಾಕೆ ಅಷ್ಟು ದೊಡ್ಡದು ಬೇಕು ಅಂತ. ಸ್ಟಾರ್ಟ್ ಮಾಡುವ ಬಾ. ಸೊ ಫಸ್ಟು ಒಂದು ಶಾರ್ಟ್ಸು, ಅದರಲ್ಲೂ ಎಲ್ಲ ಏನಿದೆ ಗಾರ್ಡ್ ಇದೆ ಅದರಲ್ಲೂ. ಸೊ ಇದು ರೆಡಿ ಮಾಡಿಸೋದೆಲ್ಲ ಅವ್ರ ಅಪ್ಪನೇ. ಯಾಕಂದ್ರೆ ಯೂಶಲಿ ನಾನು ಈ ಟೈಮ್ಗೆ ಕೆಲಸ ಮಾಡ್ತಾ ಇರ್ತೀನಿ, ನನಗೆ ಫ್ರೀ ಇರೋದೇ ಇಲ್ಲ. ಇವತ್ತೇನೋ ಥರ್ಸ್ಡೇ ನನಗೆ ರಜಾ ಇದೆ, ಹಾಗಾಗಿ ನಾನು ಫ್ರೀ ಇರೋದ್ರಿಂದ ಎಸ್ ನಾವು ಈ ಒಂದು ವಿಡಿಯೋ ಮಾಡ್ತಾ ಇರೋದಲ್ಲ ಬಾಬಾ. ನಾನು ಸುಮ್ಮನೆ ಕೂತ್ಕೊಳ್ಳಬೇಕು, ಅಪ್ಪ ಎಲ್ಲ ನಾನು ಕೆಲಸ ಮಾಡಬೇಕು. ಅಪ್ಪ ಎಲ್ಲ ಹಾಕ್ತಾರೆ, ನೀ ಸುಮ್ಮನೆ ಕೂತ್ಕೊ. ನಾನು ಒಂದು ಆಟ ಆಡೋದು ಮಾತ್ರ, ಅಪ್ಪ ಎಲ್ಲ ನಂಗೆ ಹಾಕಬೇಕು. ನೆಕ್ಸ್ಟ್ ಅದೇನದು? ನೀ ಪ್ಯಾಡ್ಸ್. ನೀ ಪ್ಯಾಡ್ಸ್. ಇದಕ್ಕೆ ಇಷ್ಟೆಲ್ಲ ಯಾಕೆ ಹಾಕೋಬೇಕು ಅಂದ್ರೆ, ಇದು ಐಸ್ ಹಾಕಿ ಅಂದ್ರೆ ಅವ್ರು ಐಸ್ ಮೇಲೆ ಸ್ಕೇಟ್ ಮಾಡ್ಕೊಂಡು ಹಾಕಿ ಆಟ ಆಡೋದು. ಯಾಕೆಂದ್ರೆ ಶೂಸ್ ಹಿಂಗೆ ನೈಫ್ ಮೇಲೆ ಹೋಗೋ ತರ ಆಗುತ್ತೆ. ಅದು ಇದಿರುತ್ತೆ, ಇನ್ನು ಬೀಳ್ತೀರಾ, ಬಟ್ ಇನ್ನೂ ಸಹ ಐಸ್ ಈವನ್ ಇರುತ್ತೆ. ಸೊ ಅದು ಇನ್ನೂ ಸಹ ಸ್ಲಿಪ್ ಆಗಿದೆ. ನೋವಾಗುತ್ತೆ ತುಂಬಾ ಐಸ್ ಮೇಲೆ ಬಿದ್ದಾಗ. ಅದಕ್ಕೆ ತುಂಬಾ ಅದಕ್ಕೆ ಗಾರ್ಡ್ ಏನೇನೋ ಎಲ್ಲ ಕಡೆನೂ ಪ್ಯಾಡ್ ಹಾಕ್ತಾರೆ. ಸೊ ಅದ್ರ ಮೇಲೊಂದು, ಅದಕ್ಕೆ ಸಾಕ್ಸ್ ಅಂತಾನೆ ಹೇಳ್ತಾರೆ ಅವರು ಅಲ್ಲ. Socks, yeah. It's socks. Just ನೀ ಪ್ಯಾಡ್ ಹಾಕಾದ್ಮೇಲೆ ಅದ್ರ ಮೇಲೆ ಒಂದು ಸಾಕ್ಸ್, ಅದು ರೆಡ್ ಕಲರ್ದು, ಅದನ್ನ ಕವರ್ ಮಾಡಕ್ಕೆ. ಅದ್ರ ಮೇಲೆ ಇವಾಗ ಏನದು ಶಾರ್ಟ್ಸ್ ಇನ್ನೊಂದು. ಅದನ್ನು ದಪ್ಪ ಇದೆ ಆಕ್ಚುಲಿ. ಸೊ ಬಿದ್ರೆ ನೋವಾಗದೆ ಇರೋ ತರ. ಪ್ಯಾಡೆಡ್ ಇದೆ, ಎಲ್ಲಾನು ಪ್ಯಾಡೆಡ್ ಇದೆ. ದಟ್ಸ್ ಪ್ಯಾಡೆಡ್. ಅಂಡ್ ಇದು ಇವಾಗ ಸ್ಕೂಲಿಂದ ಬಂದು ಇಮಿಡಿಯೇಟ್ 4 ಗಂಟೆಗೆ ಸ್ಕೂಲಿಂದ ಬರೋದು ರೇಯಾನ್ಶು. 4:15 ಮತ್ತೆ ಹೊರಡ್ಬೇಕು ಈ ತರ ಎಲ್ಲ ಹಾಕೊಂಡು. ಒಂದಿನ ಮಾತ್ರ, ಬಟ್ ಎನಿವೇಸ್ ವಾಟ್ಸ್ ನೆಕ್ಸ್ಟ್?
ಯಾ ನೆಕ್ಸ್ಟ್ ಶೋಲ್ಡರ್ ಪ್ಯಾಡ್ ಇದು. Give me my armor. ಸೊ ಇದರಿಂದನೇ ಒಂಥರ ಈ ನೀವು ನೋಡಿರ್ಬೋದು ಐಸ್ ಹಾಕಿ ಆಡೋರ್ದೆಲ್ಲ ಒಂಥರ ಇಲ್ಲಿ ಶೋಲ್ಡರ್ ಫುಲ್ ವಿಡ್ತ್ ಜಾಸ್ತಿ ಇರುತ್ತೆ, ಅಗ್ಲ ಕಾಣಿಸ್ತಾ ಇರುತ್ತೆ. ಅದು ಈ ತರ ಒಳಗಡೆ ಹಾಕೊಂಡಿರ್ತಾರೆ ಅವರು, ಒಂದು ಈ ತರ ದಪ್ಪ ಪ್ಯಾಡ್ ಹಾಕೊಂಡಿರೋದ್ರಿಂದ ಶೋಲ್ಡರ್ ಪ್ಯಾಡು ಆ ತರ ಕಾಣಿಸ್ತಾ ಇರ್ತಾರೆ. ಸೊ ಮೇನ್ ಲುಕ್ ಬರದೆ ನಮ್ಮ ಐಸ್ ಹಾಕಿ ಪ್ಲೇಯರ್ಗೆ ಈ ಒಂದು ಶೋಲ್ಡರ್ ಪ್ಯಾಡ್ ಇಂದ ಅಲ್ಲ ರೇಯಾಂಶ್? ಇದು ಮತ್ತೆ ಹೆಲ್ಮೆಟ್ ಇಂದ. Okay. ಇದು ನಂಗೆ ಇಷ್ಟ, ಯಾಕಂದ್ರೆ ಇದು ಹಿಂಗೆ ಮೆಕ್ಯಾನಿಕ್ ತರಬೇಕಾಗುತ್ತೆ. ನೆಕ್ಸ್ಟ್ ಎಲ್ಬೋಗೆ ಎಲ್ಲ ಕಡೆನೂ ಪ್ಯಾಡ್ ಹಾಕಿ ಬಿದ್ದಾಗ ಒಟ್ಟು ನೋವು ಆಗ್ಬಾರ್ದು ಅಷ್ಟೇ, ಅದಕ್ಕೋಸ್ಕರ ಇಷ್ಟೆಲ್ಲ ಹಾಕೋಬೇಕು. ಸೊ ಲಾಸ್ಟ್ ಒನ್ ಜೆರ್ಸಿ. This is big. Oh. ಯಾ ಸಿ ಇದು ಇಷ್ಟು ದೊಡ್ಡದಿರೋದು ಇವಾಗ ಯಾಕೆ ಅಂದ್ರೆ ಅದ ಎಲ್ಬೋ ಪ್ಯಾಡ್ ಶೋಲ್ಡರ್ ಪ್ಯಾಡ್ ಮೇಲೆ ಬಂದಾಗ ದೊಡ್ಡದು ಬೇಕಾಗುತ್ತೆ. ಸೊ ಹಾಗಾಗಿ ದೊಡ್ಡದಿದೆ. ಅಂಡ್ ರೇಯಾನ್ಶ್ ಗಾಟ್ 18 ನಂಬರ್ ಜೆರ್ಸಿ. ಎಂತ ಹೊಡಿತಾರ ವೆಲ್ಕ್ರೋ ಅದು. ಓಕೆ ಸಿ ಬಿ ಎ ಪ್ಲೇಯರ್. ತಿರ್ಗು ಹಿಂದೆ ಬಾಬಾ ಸರಿಯಾಗಿ. ಯಾ ಹಾಕೋ. ಆಮೇಲೆ ಗ್ಲೌಸು. ಹೆಲ್ಮೆಟ್ ಎಲ್ಲ ಅಲ್ಲಿ ಹಾಕೋಣ. ಯಾ ಹೆಲ್ಮೆಟ್ ಎಲ್ಲ ಅಲ್ಲೋಗಿ ಹಾಕೋಣ. ಈಗ ಒಂದ್ಸರಿ ಹಾಕೊಂಡ್ಬಿಡು, ನಮ್ಗೆ ಒಂದು ಇದಕ್ಕಾಗುತ್ತೆ. ಎಲ್ಬೋ ಹೆಲ್ಮೆಟ್ ಅಲ್ಲೂ ಇಲ್ಲಿ ಚಿನ್ನಿಗೂ ಅಲ್ಲೊಂದು ಇದಿದೆ, ಗಾರ್ಡ್ ಇದೆ. ಅಂಡ್ ಶೂ ಕೂಡ ಅಲ್ಲೋಗಿನ ಹಾಕೊಳ್ಳೋದು. ಸೊ ಅವನಿಗೆ ಅಂತಾನೆ ಒಂದು ಬ್ಯಾಟ್ ಎಲ್ಲ ಕೊಟ್ಟಿರ್ತಾರೆ, ಅದ್ರಲ್ಲೂ ಎಲ್ಲ ಹೆಸರೆಲ್ಲ ಬರೋದು. ಅಂಡ್ ಪಕ್ಕ ಎಲ್ಲಿದ್ದಾರೆ ಅಂಚ್ ಪಕ್ಕೆಲ್ಲ ಅವ್ರದ್ದು ನಾವು ತಗೊಂಡು ಹೋಗ್ಬೇಕಾಗಿಲ್ಲ, ಅವರೇ ಕೊಡ್ತಾರಲ್ಲಿ. ಬಟ್ ಅವನಿಗೆ ಅಂತಾನೆ ಅವನದು ಟೀಚರು ಅವ್ನ ಕೋಚ್ ಅವನಿಗೆ ಅಂತ ಅವ್ನು ಕೊಟ್ಟಿದ್ದಾರೆ, ನಿನ್ಗೆ ಎತ್ಕೋ ಇದು ಅಂತ. ಏನದು ಏನ್ ಬರ್ತಿದೆ ಅದ್ರಲ್ಲಿ? ಜಂಪ್ ಸ್ಟಾರ್ಟ್. ಯಾ ಜಂಪ್ ಸ್ಟಾರ್ಟ್ ಅಂತ. ಇದ್ರಲ್ಲಿ ಆಟ ಆಡೋದು ಐಸ್ ಹಾಕಿ. ಯಾ ಲೆಟ್ಸ್ ಗೋ ನಾವು ಹೋಗೋಣ. Yes. ಲೆಟ್ಸ್ ಗೋ. Let's go. ಅಷ್ಟೇ. ಅಲ್ಲೋಗಿ ತೋರಿಸ್ತೀವಿ ಹೇಗೆ ಆಟ ಆಡ್ತಾರೆ ಇಲ್ಲಿ ಮಕ್ಕಳೆಲ್ಲ ಐಸ್ ಹಾಕಿ ಅಂತ. ಹೆಂಗೆ ಆಡ್ತಾರೆ ಆಮೇಲೆ ಹೇಗೆ ಬೀಳ್ತಾರೆ ಅಂತ. ಯಾಕಂತ ಹೇಳಿದ್ರೆ ಅದು ಐಸ್ ರಿಂಕ್ ಅಲ್ಲಿ ಗೊತ್ತಿಲ್ಲ ಅಂದ್ರೆ ಈಗ ಸ್ಟಾರ್ಟಿಂಗ್ ಬಿಗಿನರ್ಸ್ ಎಲ್ಲ ಹೋದಾಗ ಇವನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲೆಲ್ಲ ತುಂಬಾ ಬೀಳ್ತಾ ಇದ್ದ. ಯಾಕಂದ್ರೆ ಅದು ಐಸ್ ಹಾಕಿ ಸ್ಕೇಟಿಂಗ್ ಬರಲ್ಲ ಅಲ್ಲ, ಸೊ ಸ್ಟಾರ್ಟಿಂಗ್ ಹಂಗಾಗಿ ತುಂಬಾ ಸರಿ ಬೀಳ್ತಾ ಇದ್ದ. ಇವಾಗ್ಲೂ ಬೀಳ್ತಾನೆ, ಬಟ್ ಸ್ವಲ್ಪ ಬೆಟರ್ ಆಗಿದೆ ಇವಾಗ ಒಂದು 4-5 ಕ್ಲಾಸ್ ಆದ್ಮೇಲೆ ಅಲ್ಲ ಬಾಬಾ? First ನಾನು ಬಕೆಟ್ಸ್ ಯೂಸ್ ಮಾಡ್ತೀನಿ. Shoes done. No, wait. ಅಲ್ಲೇ ಬರ್ಬಿಡುತ್ತೆ. ಟರ್ನ್ ಇನ್ನೂ ಶುರು ಆಗಿಲ್ಲ, ಇವಾಗೆಲ್ಲ ಅಲ್ಲಿ ದೊಡ್ಡವರು ಆಡ್ತಾ ಇದ್ದಾರೆ, ನಾವು ನೋಡ್ತಾ ಇದೀವಿ. ನೋಡ್ತಾ ಇದೀವಿ ಅಷ್ಟೇ. ರೇಯನ್ಶ್ ಇವಾಗ ನೀನ್ ಬೀಳ್ದೆ ಹೋಗ್ತೀಯಾ? ಫುಲ್ ಸುಯಿ ಅಂತ ಬೀಳ್ದೆ ಹೋಗ್ತೀಯಾ ಇಲ್ಲ ಬೀಳ್ತಾ ಇರ್ತೀಯಾ ಸ್ವಲ್ಪ ಸ್ವಲ್ಪ? ಒಂದ್ಸರಿನೂ ಬೀಳಲ್ವಾ? ಔಟ್. ನೋಡೋಣ ಇವತ್ತು, ನೋಡೋಣ ಹೆಂಗ್ ಹೋಗ್ತೀಯ ಅಂತ. ನಾನು ಲೈವ್ ಆಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು ರೇಯನ್ಶ್ ಆಟ ಆಡ್ತಾ ಇರೋದು. ಇವಾಗ ಇಷ್ಟು ಸರಿ ಹೋಗಿದ್ದಾನೆ ಅವನು, ನನ್ಗೊಂದ್ಸರಿನೂ ನೋಡೋಕ್ಕಾಗಿರ್ಲಿಲ್ಲ. ಕೆಲಸ ಇರುತ್ತೆ. ಸೊ ಒಂದು ಸೆಷನ್ ಮುಗೀತು. ನೆಕ್ಸ್ಟ್ ಇವಾಗ
ರೇಯಾನ್ಶ್ ಅವ್ರದ್ದು ಬಿಗಿನರ್ಸ್ ಸೆಷನ್ ಇವಾಗ. ಒಂದು ಸೆಷನ್ ಮುಗಿದ್ಮೇಲೆ ಇದೊಂದು ವೆಹಿಕಲ್ ಬರುತ್ತೆ, ಅದು ಮತ್ತೆ ಅದನ್ನು ಐಸ್ ರಿಂಕನ್ನು ಫುಲ್ ಮತ್ತೆ ಸ್ಮೂತ್ ಮಾಡಿ ಕ್ಲೀನ್ ಮಾಡಿ ಹೋಗ್ತಾರೆ. ಸಿ ಬ್ಯಾಕಲ್ಲಿ ಅಲ್ಲಿ ಕಾಣ್ತಿದ್ದಲ್ಲ, ಸಿ ನಂಬರ್ 18 ಹೋಗ್ತೆ ಕಷ್ಟಪಟ್ಟು ಹೆಂಗೋ ಹೋಗುತ್ತಪ್ಪ ಇದು ಇವಾಗ. ಉಯ್ಯೋ ಬಿತ್ತು. ಯಾರೋ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದಾನೆ. 14 ಅವನ ಕ್ಲಾಸ್ ಅವನೇ ಅನಿಸುತ್ತೆ. ನಂಬರ್ 18. ಓ ಪಾಪ ಬೀಳ್ತಾ ಇರೋದು. ಅಯ್ಯೋ ಮತ್ತೆ ಬಿತ್ತಿದ್ದು. ಹಂಗೆ ಕಲಿತಾ ಇರೋದು ಅವ್ರು ಇವಾಗ, ಎದ್ದು ಬಿದ್ದು. ಇವಾಗ ಬರೀ ಸ್ಕೇಟಿಂಗಲ್ಲಿ ಅಷ್ಟೇ ಅವರು ಕಾನ್ಸಂಟ್ರೇಟ್ ಮಾಡಬೇಕು, ಹಾಕಿ ಗೇಮ್ ಆಮೇಲೆ. ಬಿಕಾಸ್ ಈ ಐಸ್ ಹಾಕಿಯಲ್ಲಿ 2 ಇದೆ. ಒಂದು ಸ್ಕೇಟಿಂಗ್ ಮಾಡಬೇಕು, 2 ಸ್ಕಿಲ್ ಬೇಕು ಇಲ್ಲಿ. ಒಂದು ಸ್ಕೇಟಿಂಗ್ ಮಾಡೋದು ಕಲಿಬೇಕು, ಇನ್ನೊಂದು ಹಾಕಿನೂ ಕಲಿಬೇಕು. ನಾರ್ಮಲ್ ಹಾಕಿ ಆದರೆ ಹಾಕಿ ಮಾತ್ರ, ಇದು ಸ್ಕೇಟಿಂಗು ಇರೋದ್ರಿಂದ 2 ಥಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇವಾಗ ಸ್ಟಾರ್ಟಿಂಗ್ ಬರೀ ಸ್ಕೇಟಿಂಗ್ ಅಷ್ಟೇ. ಅಯ್ಯೋ ಎಷ್ಟು ಚಿಕ್ಕವರೆಲ್ಲ ಇದ್ದಾರೆ ಅಂದರೆ, ರೇಯಾನ್ಶ್ ಆದರೂ 7 year old, ಇನ್ನೂ ಇಲ್ಲಿ 5 year old ಎಲ್ಲ ಇರ್ತಾರೆ ಆಲ್ಮೋಸ್ಟ್. ತುಂಬ ಚಿಕ್ಕವರು. ಆ್ಯಂಡ್ ದೊಡ್ಡ ಜಾಕೆಟ್ ಹಾಕೊಂಡು ದೊಡ್ಡವ್ರು ಇರೋರೆಲ್ಲ ಕೋಚ್ ಅವ್ರು ಹೇಳ್ಕೊಡ್ತಾ ಇರ್ತಾರೆ ಮಕ್ಕಳಿಗೆ, ಪುಷ್ ಮಾಡ್ತಾ ಇರ್ತಾರೆ, ಹಿಂಗೋಗು ಹಂಗೋಗು ಅಂತ. ಅಯ್ಯೋ ರೇಯಾನ್ಶ್ ಎಲ್ಲೋದ? ರೇಯಾನ್ಶೇ ಕಾಣ್ತಾ ಇಲ್ಲ. ಸೊ 1 ರೌಂಡ್ ಎಲ್ಲ ಓಡಾಡಿಸ್ತಾರೆ, ಆಮೇಲೆ ಮಿಡ್ಲಲ್ಲಿ ಈ ಥರ ಕೂರಿಸ್ಕೊಂಡು ಏನೋ ಒಂದು ಹೇಳ್ತಾರೆ. ಸೊ ಮತ್ತೆ ಅವರು ಅದನ್ನು ಫಾಲೋ ಮಾಡಿಕೊಂಡು ಮಾಡಬೇಕು. ಸೊ ನಮ್ದು 18 ನಂಬರ್ ಎಲ್ಲಿ ಕಾಣ್ತಾ ನಿಂತಿದೆ, ಅಲ್ಲೇ ಮಿಡ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದೆ 18. ಸೊ ನೀವು ನಂಬರ್ ಜಾಕೆಟಲ್ಲೇ ಹುಡುಕ್ಬೇಕು ಅವ್ರು ಎಲ್ಲಿದ್ದಾರೆ ಅಂತ, ಇಲ್ಲಾಂದ್ರೆ ಯಾರಂತಾನೆ ಗೊತ್ತಾಗಲ್ಲ. ಸೊ ಜಾಕೆಟ್ ನಂಬರ್ ಜರ್ಸಿ ನಂಬರ್ ನೋಡಿ ಹುಡುಕ್ಬೇಕು. ಎಲ್ಲೋದ ನಂಬರ್ 18 ಎಲ್ಲೋಯ್ತು? 18 ಇಲ್ಲಿದ್ದಾನೆ. ರೇಯಾನ್ಶ್ ಕೇಳಲ್ಲ ಅದು. ರೇಯಾನ್ಶ್ 18 ಈ ಕಡೆ ತಿರುಗ್ತಾನೆ ಇಲ್ಲ, ಕೇಳ್ತಿಲ್ಲ ಅನ್ಸುತ್ತೆ ಅದು. ರೇಯಾನ್ಶ್ ಅಟ್ಲೀಸ್ಟ್ ಬೀಳಲಿಲ್ಲ ಇವಾಗ. ಸ್ಟ್ರೈಟ್. ಅಯ್ಯೋ ಬಿದ್ದ. ಓಕೆ ಆ ಥರ ಹೋಗ್ತಾ ಬೀಳ್ಬೇಕು ಅನ್ಸುತ್ತಲ್ಲ, ಬಿದ್ದು ಹೇಳ್ಬೇಕು. Number 18. ಹೋಯ್ತು. ಸೊ ಇವಾಗ 1-on-1 ಇರ್ತಾ ಇದ್ದಾರೆ ಅವ್ರಿಗೆ.
ಓಯ್ 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 ಆಗ್ಲಿಲ್ಲ ಜೋರು ಕಮಾನ್ ಯಸ್ ಅವರಿಗೆ ಏನು ಶೆಕೆ ಅವ್ರಿಗೇನು ಚಳಿ ಆಗೋದಿಲ್ಲ ಐಸ್ ರಿಂಕಲ್ಲಿ ಇದ್ರೂ, ಯಾಕಂತ ಹೇಳಿದ್ರೆ ಎಲ್ಲ ಹಾಕೊಂಡಿರ್ತಾರೆ ಮತ್ತೆ ಓಡ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಸ್ವೆಟ್ ಆಗ್ತಾ ಇರುತ್ತೆ. ಅವ್ರು ಫುಲ್ ಬೆವರಿರ್ತಾನೆ ಅವ್ನು ಬರ್ಬೇಕಾರೆ. ಬಟ್ ನಮ್ಗೆ ಇಲ್ಲಿ ನಿಂತ್ಕೊಂಡು ಗಡ 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 ಆಗ್ತಾ ಇರುತ್ತೆ, ಯಾಕಂದ್ರೆ ಐಸ್ ರಿಂಕ್ ಅಲ್ವಾ, ಮೇಂಟೈನ್ ಮಾಡಬೇಕು ಟೆಂಪ್ರೇಚರು. ಒಳಗಡೆ ಇಂಡೋರ್ ಆದ್ರೂ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಸೊ ನಮಗೆ ಇಲ್ಲಿ ಚಳಿ ಆಗ್ತಾ ಇರುತ್ತೆ. ಸೊ ಫುಲ್ಲು ಕವರ್ ಮಾಡ್ಕೊಂಬರ್ಬೇಕು ನಾವು ಬರ್ಬೇಕಾರೆ. ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅವರು ನಮಗೂ ಮಾಡೋಣ ಅಂತ ಆಸೆ ಆಗುತ್ತೆ. ಸೊ ಈ ಸರಿ ನಾನಂತೂ ಇವಾಗ ಹೇಳ್ತಾ ಇದ್ದೆ ಅವ್ರ ಹತ್ರ, ವಿಂಟರಲ್ಲಿ ಈ ಸರಿ ನಾನು ಮಾಡ್ತೀನಿ ಸ್ಕೇಟಿಂಗ್, ಐಸ್ ಸ್ಕೇಟಿಂಗ್ ಮಾಡಲೇಬೇಕು ಈ ಸರಿ. ಆಯಿತು, ಬಂತು ನಿಧಾನ. ನಂಗೆ ಅವ್ನು ಬೀಳ್ಬೇಕಾದ್ರೆ ಒಂದೇ ಸರಿ ದಸಕ್ಕಾಗಿ ಬಂತಲ್ಲ. That's it. Good job, Reyansh. You did very well. Yeah. ಕೊಡ್ಲಿ ಕೈ, ಚೆನ್ನಾಗಿ ಆಡಿದೆ ನೀನು. It was nice. ಕೈಯೆಲ್ಲ ನಂಬಾಗಿದೆ. ಹೌದು ಬಾಬಾ. Yeah. ಬಟ್ ನೀನು ಇವತ್ತು ತುಂಬ ಬಿದ್ದಿಲ್ಲ ಆ್ಯಕ್ಚುಲಿ, ಲಾಸ್ಟ್ ಟೈಮ್ ಥರ ಅಲ್ಲ. ಯು ಆರ್ ಸ್ಪಾಂಟೇನಿಯಸ್, ಹೋಗ್ತಾನೆ ಇದ್ದೆ. ಚೆನ್ನಾಗಿ ಆಡಿದೆ. ಗುಡ್ ಜಾಬ್. That's it. Undressing time. ಎಲ್ಲ ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ರೇಯಾಂಶ್ನ ಹಾಕಿ ಬಗ್ಗೆ. ಅಲ್ಲಿದ್ದಾನೆ, ಫೋನ್ ನೋಡ್ಕೊಂಡು ಬಂದ. ಓಕೆ, ಇನ್ನೇನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಾವು. ಹೋಪ್ ನೀವೆಲ್ಲರೂ ದೀಪಾವಳಿ ಚೆನ್ನಾಗಿ ಸೆಲಿಬ್ರೇಟ್ ಮಾಡಿದ್ರಿ ಅಂತ. ನಾವು ತುಂಬ ಚೆನ್ನಾಗಿ ಸೆಲಿಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ದೀಪಾವಳಿ ಸರಿ. ಆ್ಯಂಡ್ ಎಲ್ಲ ನನ್ನ ಕಸಿನ್ ಮನೆಗೆಲ್ಲ ಹೋಗಿದ್ವಿ. ಸೊ ತುಂಬ ಖುಷಿ ಆಯಿತು. ನೀವು ಎಲ್ಲರೂ ಚೆನ್ನಾಗಿ ಸೆಲಿಬ್ರೇಟ್ ಮಾಡಿದ್ರಿ ಅಂತ ಅಂದ್ಕೊತೀವಿ. ನಾವು ಈ ಸರಿ ಎಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ದೀಪಾವಳಿದೆಲ್ಲ. ರೇಯಾಂಶು ಪಟಾಕಿ ಎಲ್ಲ ಬಿಟ್ಟಿದ್ದಾನೆ ಸ್ವಲ್ಪ. ಇಲ್ಲಿ ಜಾಸ್ತಿ ಏನು ನಮಗೆ ಸಿಕ್ಕಿಲ್ಲ ಈ ಸರಿ, ಬರೀ ಸುರ್ಸುರ್ ಕಡ್ಡಿ ಅಷ್ಟೇ ಸಿಕ್ಕಿದ್ದು ಅವನಿಗೆ. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿ. ಟಾಟಾ, ಬಾಯ್ ಬಾಯ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಏನು ಹಿಂಗೆ ಅಂದರೆ ಓಕೆ ಕೆಳಗಡೆ ಇದೆ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಬಾಯ್.